ಕಂಕನಾಡಿ ಬೈಪಾಸ್ ತಾದಿಡುಪ್ಪುನ ಕಣಚೂರು ಕಾಂಪ್ಲೆಕ್ಸ್ ಕಣಚೂರು ನಗರ ಆರೋಗ್ಯ ಕೇಂದ್ರ ಬೊಕ್ಕ ಕಣಚೂರು ಫಾರ್ಮಾ ಗುರುವಾರ ಉದಿಪನಾಂಡು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಅಧ್ಯಕ್ಷರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಉದಿಪನ ಮಲ್ತೆರು. ಕೊರೋನಾ ಪೊರ್ತುಡು ವೈದ್ಯಕೀಯ ರಂಗದ ಸೇವೆ ಅದ್ವಿತೀಯ ದಿಂಜ ವರ್ಷಲಿದ್ದು ಪುದರ್ ಪಡೆದುಪುಣ ಕಣಚೂರು ಸಂಸ್ಥೆ ನಗರ ಆರೋಗ್ಯ ಕೇಂದ್ರದ ಮೂಲಕ ನನಲಾತ ಜನಕ್ಕೆ ಆರೋಗ್ಯ ಸೇವೆ ಒದಗಾವಡು ಪಣದು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಹಾರೈಸಿರು. ಕೋವಿಡ್ ಬಂದ ನಂತರ 3 ವಿಷಯಕ್ಕೆ ಹೆಚ್ಚಿನ ಆದ್ಯತೆ. ಒಂದು, ನಾವು ಡಿಸ್ಟೆನ್ಸ್ ಅಂತ ಹೇಳ್ತೀವಿ, ಏನು ಅದರ ಜೊತೆಗೆ ಆಹಾರ ತಿನ್ನುವುದರಲ್ಲಿ ನಾವು ಈ ಕೋವಿಡ್ನಿಂದಾಗಿ ಆಹಾರಕ್ಕೆ ಹೆಚ್ಚಿನ ಉತ್ತಮ ಆಹಾರವನ್ನು ಸೇವಿಸಿ ಅದನ್ನು ದೇಹವನ್ನು ಬಲಿಷ್ಠಪಡಿಸುವಲ್ಲಿ ನಾವು ಆದ್ಯತೆ ನೀಡ್ತೇವೆ. ಎರಡನೇದನ್ನು ಆದ್ಯತೆ ನೀಡುವುದು ಹೇಳಿದರೆ ವೈದ್ಯಕೀಯ ರಂಗಕ್ಕೆ. ಇವತ್ತು ಈ ಕೋವಿಡ್ ಬಂದ ನಂತರ ವೈದ್ಯಕೀಯ ಸೇವೆಯನ್ನು ನಾವು ಸದಾ ನೆನಪಿಸ್ಕೊಳ್ತೇವೆ. ಹಿರಿಯ ವೈದ್ಯಾಧಿಕಾರಿಯಾಗಲಿ, ಕೆಳಗೆ ಕೆಲಸ ಮಾಡುವಂಥ ಒಬ್ಬ ಸಾಮಾನ್ಯ ನರ್ಸ್ ಆಗಿರಲಿ, ಅವರಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೇವೆ. ಇವತ್ತು ಇಡೀ ಜಗತ್ತಿನಲ್ಲಿ ವೈದ್ಯರ ಸೇವೆಯಿಂದಾಗಿ ನಾವಿಲ್ಲಿ ಉಳ್ಕೊಳ್ಳಿಕ್ಕಾಗಿ ಬದುಕಲಿಕ್ಕಾಗ್ತದೆ. ಹಾಗಾಗಿ ಇವತ್ತು ಈ ಆಹಾರದ ಜೊತೆಗೆ ವೈದ್ಯಕೀಯ ಸೇವೆ ಮತ್ತು ಏನು ನಾವು ತಗೊಳ್ಳುವಂಥ ಔಷಧಿಗೂ ಕೂಡ ಹೆಚ್ಚಿನ ಮಹತ್ವ ಇದೆ. ಇವತ್ತು ನಾನು ಕಂಡಾಗ ಕಣಚೂರು ನಾನು ಹೇಳ್ತಾ ಇರ್ತೀನಿ, ನೋಡಿ ಒಂದೊಂದೇ ಮೆಡಿಕಲ್ ಕಾಲೇಜ್ಗಳು ಜಾಸ್ತಿ ಆಗ್ತಾ ಇದೆ, ನಿಮ್ಮ ತೂಕ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕೆ ಹೇಳಿದ್ರೆ, ನಾನು ಅಲ್ಲಿ ಬ್ಯಾಂಗ್ಳೂರ್ನಲ್ಲಿ ಕೂತಾಗ ಎಲ್ಲರೂ ಬರ್ತಾ ಇರ್ತಾರೆ, ಎಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಅವನಿಗೆ ಒಂದು ಸ್ಟೆಪ್ ಮೊದಲಿನ ಆದ್ಯತೆ ಕೊಡ್ತಾರೆ. ಇವತ್ತು ಬೇರೆ ಬೇರೆ ಶಿಕ್ಷಣದಲ್ಲಿ ಬೇರೆ ಬೇರೆ ಇಂಜಿನಿಯರಿಂಗ್ ಇರ್ಬೋದು, ಇನ್ನೊಂದು ಕಾಮರ್ಸ್ ಇರ್ಬೋದು, ಎಲ್ಲ ಇರ್ಬೋದು. ಆದರೆ ವೈದ್ಯಕೀಯ ಸೇವೆಯವರಿಗೆ ಇವತ್ತಿನ ದಿವಸದಲ್ಲಿ ಮೊದಲನೇ ಆದ್ಯತೆ ಎಲ್ಲರೂ ಕೊಡ್ತಾ ಇದ್ದಾರೆ. ಇವತ್ತು 5ನೇ ವರ್ಷವನ್ನು ವೈದ್ಯಕೀಯ ಕಾಲೇಜಿನ ಪ್ರಾರಂಭಿಸಿ 5ನೇ ವರ್ಷವನ್ನು ಪೂರೈಸುವುದರಲ್ಲಿದ್ದಾರೆ. ಅವರು ಯಶಸ್ವಿಯಾಗಿದ್ದಾರೆ. ಅವರು ಯಾವ ರೀತಿ ಈ ಇದರಲ್ಲಿ ಯಶಸ್ವಿಯಾಗಿದ್ದಾರೆ, ಅದೇ ರೀತಿ ಇವತ್ತಿಗೂ ಉದ್ಘಾಟನೆಗೊಂಡಂಥ ಕಣಚೂರು ಅರ್ಬನ್ ಹೆಲ್ತ್ ಸೆಂಟರ್ ಹಾಗೂ ಕಣಚೂರು ಫಾರ್ಮಾ ಕೂಡ ಯಶಸ್ವಿ ಆಗೋದ್ರ ಜೊತೆಗೆ ಇವತ್ತಿನ ಇಲ್ಲಿ ಅರ್ಬನ್ ಹೆಲ್ತ್ ಸೆಂಟರ್ ಅನ್ನುವಂಥ ಹೆಸರನ್ನು ಇಟ್ಟಿದ್ದೀರಿ. ಇನ್ನು ಮುಂದೆ ನೀವು ಇನ್ನೊಂದನ್ನು ರೂರಲ್ ಗ್ರಾಮಾಂತರ ಮಟ್ಟದ ಹೆಲ್ತ್ ಸೆಂಟರನ್ನು ಪ್ರಾರಂಭಿಸುವಂಥ ಅವಕಾಶ ತಮಗೆ ಆದಷ್ಟು ಬೇಗ ಬರಲಿ, ತಮ್ಮ ಮನಸ್ಸಿನ ಎಲ್ಲ ಆಶಯಗಳು ಈಡೇರಲಿ ಅನ್ನುವಂಥದ್ದು. ಗುರ್ಕಾರ್ಮೆನ್ ವಯಸ್ಸಿನ ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ದ ಚೇರ್ಮನ್ ಶ್ರೀ ಯುಕೆ ಮೋನು ಇರೋ ವರ್ಷಲಿರ್ದು ಗ್ರಾಮೀಣ ಜನಕ್ಲೆಗ್ ಕೈಕ್ ತಿಕ್ಕುನ ಬಿಲೆಟ್ ವೈದ್ಯಕೀಯ ಸವಲತ್ತುಗಳನ್ನು ಕೊರೊಂದುಪ್ಪುನ ಸಂಸದ ಬುಲಿಚಿಲ್ಗ್ ಸೇವೆನೇ ಜೀವಾಳ ಇತ್ತೆ ಕುಡ್ಲದ ಜನಕ್ಲೆಗ್ ಎಡ್ಡೆ ಆರೋಗ್ಯ ಸೇವೆ ಕೊರ್ಪುನ ಉದ್ದೇಶದ್ದು ನಗರ ಆರೋಗ್ಯ ಕೇಂದ್ರನು ಸುರುಮಾತದನ್ನು ಪಂಡು ತೆರಿಪಾಯಿರು. 4 ದಿಕ್ಕಿನಲ್ಲಿ ನಾವು ಹೆಲ್ತ್ ಸೆಂಟರ್ನ ಓಪನ್ ಮಾಡಿದ್ದೇವೆ. ಸ್ವಂತ ಬಿಲ್ಡಿಂಗ್ನಲ್ಲಿ ತಲಪಾಡಿ ಗಡಿಭಾಗದಲ್ಲಿ ಅತ್ಯಂತ ಸುಸಜ್ಜಿತವಾದಂಥ ಹೆಲ್ತ್ ಸೆಂಟರ್ನ ಓಪನ್ ಮಾಡಿದ್ದೇವೆ. ಅದೇ ಥರ ವಿಟ್ಲ, ಮಂಚಿ, ಬೆಂಗರೆ ಮತ್ತು ಅರ್ಬನ್ ಸೆಂಟರ್ ಇದು ಕುಳಶೇಖರದಲ್ಲಿ ಇತ್ತು. ಅಲ್ಲಿಂದ ಕಾರಣಾಂತರದಿಂದ ಇಲ್ಲಿಗೆ ತರಬೇಕಾಯಿತು. ಇದರ ಉದ್ದೇಶ ಏನು ಅಂತ ಹೇಳಿದರೆ, ಮಂಗಳೂರಿನ ಜನತೆಗೆ ಅತ್ಯುತ್ತಮ, ಈ ರಾಜ್ಯದಲ್ಲಿ ಅತ್ಯುತ್ತಮ ಸೇವೆ ಸಿಗುವಂಥ ಒಂದು ಪ್ರದೇಶ. ಹಿರಿಯಣ್ಣನಾದ ಅಂತಿರುವ KMC ಸಂಸ್ಥೆ, ಏನಪಯ ಸಂಸ್ಥೆ, AJ ಸಂಸ್ಥೆ, ಫಾದರ್ ಮುಲ್ಲರ್ ಸಂಸ್ಥೆ, ಇಂಥ ಅಗ್ರಗಣ್ಯ ಸಂಸ್ಥೆಗಳು ಮಂಗಳೂರಿನಲ್ಲಿ ಕಾರ್ಯಾಚರಿಸ್ತಾ ಇರುವುದು ನಮಗೆ ಗೊತ್ತಿದೆ. ಆದರೂ ಎಲ್ಲ ಧರ್ಮದಲ್ಲಿ ಒಂದು ವೇದವಾಕ್ಯ ಇದೆ, ನೀನು ನನ್ನಲ್ಲಿರುವ ಭರವಸೆಯನ್ನು ಹುಸಿ ಮಾಡಬೇಡ, ಭರವಸೆ ಇಟ್ಕೊ ನನ್ನ ಮೇಲೆ ಅಂತ ದೇವರು ಹೇಳ್ತಾರೆ. ಅದು ನನಗೆ ಗ್ರಂಥ ಓದಿ ಅಭ್ಯಾಸ ಇಲ್ಲದಿದ್ದರೂ ಇಸ್ಲಾಂ ಧರ್ಮದಲ್ಲಿ ಕುರಾನ್ನಲ್ಲಿ ಅದನ್ನು ಹೇಳ್ತಾರೆ. ನನ್ನಲ್ಲಿರುವ ಏನು ಆಸೆ ನಿನಗಿದೆ, ನನಗೇನು ಮುಂದೆ ಆಗಬೇಕು ಅಂತೇಳಿ ಆ ಆಸೆ ನೀನು ಬಿಟ್ಟು ಬಿಡಬೇಡ, ಇಟ್ಕೋ, ಸಾಯುವವರೆಗೂ ಇಟ್ಕೋ ನನ್ನ ಮೇಲೆ ಇರುವ ಆಸೆ. ಅದೇ ಥರ ನಮ್ಮ
ಇಷ್ಟೊಂದು ಬಲಾಢ್ಯವಾಗಿ ಮಂಗಳೂರಿನಲ್ಲಿ ಇದ್ದರೂ ಕೂಡ ನಮ್ಮ ಸಂಸ್ಥೆ ಕಣಚೂರು ವಿದ್ಯಾಸಂಸ್ಥೆ ಮೆಡಿಕಲ್ ಎಜುಕೇಷನ್ ಮಂಗಳೂರಿನಲ್ಲಿ ಇವರ ಜೊತೆಗೆ ನಾವು ಕೂಡ ಹೋಗಿ ಸೇರಬೇಕು. ಅತ್ಯುತ್ತಮ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟಾದರೂ ಸೇವೆಯನ್ನು ಕೊಡಬೇಕು ಅಂತ ಹೇಳುವ ಉದ್ದೇಶದಿಂದಲೇ ಈ ಒಂದು ಸಂಸ್ಥೆಯನ್ನು ಮಂಗಳೂರಿನ ಹೃದಯ ಭಾಗಕ್ಕೆ ತರಲು ಕಾರಣ. ಕೆಎಂಸಿದ ಹಿರಿಯ ವೈದ್ಯರು ಡಾಕ್ಟರ್ ಚಕ್ರಪಾಣಿ ಎಂ, ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಎಚ್ ಮಾಲಬಿನರಾದ ಪಾಲ್ಪಡೆದಿದ್ದಾರೆ. ಕಣಚೂರು ಆಸ್ಪತ್ರೆ ಬೊಕ್ಕ ಸಂಶೋಧನಾ ಕೇಂದ್ರದ ನಿರ್ದೇಶಕರು ಅಬ್ದುಲ್ ರಹಿಮಾನ್, ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ದೇವಿದಾಸ್ ಶೆಟ್ಟಿ ಎನ್, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಕೆಜಿ ಕಿರಣ್, ಅಸೋಸಿಯೇಟ್ ಡೀನ್ ಡಾಕ್ಟರ್ ಶ್ರೀಶಾ ಖಂಡಿಗೆ, ಮುಖ್ಯ ಆಡಳಿತ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ರೋಹನ್ ಎಸ್ ಮೋನಿಸ್, ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ ದ ಡೀನ್ ಸುಹೇಲ್ ಖಾನ್, ಫಿಸಿಯೋಥೆರಪಿ ತಜ್ಞರು ರಕ್ಷಿತ್, ರೇಷ್ಮಾ, ಅನುಷ್ ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಕಣಚೂರು ಸಂಸ್ಥೆದ ಡೀನ್ ಡಾಕ್ಟರ್ ಎಚ್.ಎಸ್. ವಿರೂಪಾಕ್ಷ ಸಭೆ ನಿಂತ್ಕೊಂಡಿರು. ಕಮ್ಯುನಿಟಿ ಮೆಡಿಸಿನ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಡಾಕ್ಟರ್ ಚೇತನ ಸಭೆ ಸುಧಾರಿಕೆ ಮಾಡ್ತಾರೆ. ವಿಶೇಷ ತಜ್ಞತೆ ಆಧಾರಿತ ಸೇವೆಗಳು, ವೈದ್ಯಕೀಯ ಪರೀಕ್ಷಾ ಪ್ರಯೋಗಾಲಯ, ಡೇ ಕೇರ್ ನಿಗಾ, ಅಲ್ಟ್ರಾಸೌಂಡ್ ಬೊಕ್ಕ ಎಕ್ಸ್ರೇ, ಜೋಕ್ಲಿನ ಬೊಕ್ಕ ಲಸಿಕಾ ಕ್ಲಿನಿಕ್, ಫಿಸಿಯೋಥೆರಪಿ ಬೊಕ್ಕ ಪುನಶ್ಚೇತನ ಕ್ಲಿನಿಕ್, ಸಮಗ್ರ ಆರೋಗ್ಯ ತಪಾಸಣೆ, ಕೋವಿಡ್ ಪರೀಕ್ಷೆಗಳು, NABL ICMR ಸರ್ಟಿಫೈಡ್ ಲ್ಯಾಬ್, ಇಲ್ಲ ಬಾಕಿಲ್ಗೂ ವೈದ್ಯಕೀಯ ಪರೀಕ್ಷಾ ಪ್ರಯೋಗಾಲಯ ಸೇವೆಗಳು, ಔಷಧ ಪೂರೈಕೆ, ಇಂಚಿತಿ ಸೇವೆಗಳು ಲಭ್ಯ ಉಂಟು.